ಮನುಷ್ಯನ ಮನಸ್ಸಿನ ಮುರತ್ವವನ್ನು ಮತ್ತಿಸಿ ಮೃದುತ್ವವನ್ನು ಸೃಷ್ಟಿಸುವರೆ ನೀವು ನಿರಾಂತಕನಾಗಿದ್ದೀರ. ನಿಮ್ಮ ಮಹಿಮೆಯನ್ನು ತಿಳಿಯುವುದಕ್ಕೆ ಜಲಜ ಸಂಭವ ಸುರಪ್ರಮುಖರಿಗೂ ಅಸಾಧ್ಯವಾಗಿ ಹೋಯಿತು. ಕೃಷ್ಣನೇ ಜಗದ್ಗುರು ಅಂತ ನಾನು ಭಾವಿಸಿದ್ದೇನೆ. ಸಮರ್ಥಿಗೆ ಆ ಕಡೆಯಿಂದ ಈ ಕಡೆಯಿಂದ ಎರಡು ಸೇರಿಸ್ತೇನೆ. ಮರುತ ಸಂಭವ ಭೀಮಸೇನಿಂದಾಗಿ ನಾಗದನನ್ನು ಕೊಲ್ಲಿಸ್ತೇನೆ ಯುದ್ಧದಲ್ಲಿ. ಹೇಗೆ ಅವನಿಗೆ ಕೊಟ್ಟು ಮಾತು ಉಳಿತದೆ, ಅವರ ಮಕ್ಕ ನೋಡಿ ಸಾಕ್ತದೆ. ಹೇಗೆ ಹರಿಯ ಮಜನಾನಿಸಿ ಕಾಂತಿ ಲೀಲಾ ಮಾನುಷಧಾರಿಣಿ ಬರೀನೆ ಹಾಸ್ಯವಗೈನೆ ಬರೀನೆ ಹಾಸ್ಯವಗೈನೆನ್ನ ಶಮಿಸೆನುದಲೆರಗಿ ನುದಿಸಿದಳು. ನಿನ್ನ ಮಹಿಮೆ ಎಲೆ ಮುರಾಂದಗ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು. ಎಲೆ ಮುರಾಂದಗ ಎಲೆ ಮುರಾಂದಗ ನಿನ್ನ ಮಹಿಮೆ ಎಲೆ ಮುರಾಂದಗ ನಿನ್ನ ಮಹಿಮೆ ಎಲೆ ಮುರಾಂದಗ ನಿನ್ನ ಮಹಿಮೆ ನೆಲೆಯ ಬಲ್ಲವರ ಲೋಕದಿ ನೆಲೆಯ ಬಲ್ಲವರಾರು ಲೋಕದಿ ಎಲೆ ಮಹಿಮೆಯ ನೆಲೆಯ ಬಲ್ಲವರಾರು ಲೋಕದಿ ಮಹಿಮೆಯ ನೆಲೆಯ ಬಲ್ಲವರಾರು ಲೋಕವೇ ಎಲೆ ಮುರಾಂದಗ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು
ನಾವರಿ ಎನ್ನುತ್ತ ಭಾವೆ ಹರಿಗೆ ನಮಿಸಿ ನಾವರಿಯೇ ಎನ್ನುತ್ತ ಭಾವೆ ಹರಿಗೆ ನಮಿಸಿ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಲೋಕದಲ್ಲಿ ನಾವರಿಯ ಎನ್ನುತ್ತ ಭಾವೆ ನಿನ್ನ ಮಹಿಮೆಯ ಲೋಕದಳು ಆರರಿವನು ನಾವರಿಯ ಎನ್ನುತ್ತ ಭಾವೆ ಹರಿಗೆ ನಮಿಸಿ ನಿನ್ನ ಮಹಿಮೆಯ ನೆಲೆಯವಲ್ಲವನು ಲೋಕದಿ ನಾವರಿಯೇ. ಸಂತೋಷವಾಯಿತು. ಸೂಕ್ಷ್ಮ ಲೋಚನೆಯನ್ನು ನಾನು ಗ್ರಹಿಸಿ ಅರಿಯದೆ ನಾನು ಮಾತನಾಡಿಬಿಟ್ಟೆ. ತಪ್ಪಾಯಿತು ಎನ್ನುವುದು ಅನಿಸಿತು. ಕಾರ್ಯದ ಕುರಿತಾಗಿ ಎಷ್ಟು ಸೂಕ್ಷ್ಮವಾಗಿ ಯೋಚಿಸುತ್ತಾರೆ ನನ್ನವರು ಎಂದು ಗ್ರಹಿಸಿ ಸಂತೋಷವೂ ಆಯಿತು. ಮಾಮ, ನಿನ್ನ ಬಗ್ಗೆ ತಪ್ಪು ಹೇಳಿಕೆ ನಿಲ್ಲವೇ ಇಲ್ಲ. ನಿನ್ನ ಸ್ವಭಾವವೇ ಹಾಗಾಗಿ ಕೆಲವು ಹೆಂಡತಿಯರು ಕೂಡಿ ಕಾಡುತ್ತಾರೆ, ನೀನಾಗಲ್ಲ ಕಾಡಿ ಕೂಡುತ್ತೀಯ. ಕಾಡಿ ಕೂಡುವುದೇ ಲೇಸು ಯಾವತ್ತು. ನೀವೇನು ನಿಮ್ಮ ವ್ಯಕ್ತಿತ್ವವೇನು ಯೋಗ್ಯತೆಯೇನು ಎನ್ನುವುದನ್ನು ಅರಿಯದೆ ನಾ ಮಾತನಾಡಿದೆ. ನಿಮ್ಮ ಯೋಚನೆಯನ್ನು ಗ್ರಹಿಸಿ ಅಬ್ಬಾ ನನ್ನವರು ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸುತ್ತಾರೆ ಎಂದು ಕುರಿತು ನಾನು ಧನ್ಯಳಾದೆ. ಪ್ರಭು, ಆಲದ ಎಲೆಯ ಮೇಲೆ ತೇಲಿ ಬರುವ ಶಿಶುವು ನೀವಾಗುತ್ತೀರಂತೆ. ಭೂಮಿಯು ಜಲಮಯವಾದಾಗ ಆಲದ ಎಲೆಯಲ್ಲಿ ತೇಲ್ತೀರ. ಆಕಾಶವನ್ನು ಭೂಮಿಯನ್ನು ವಿಸ್ತರಿಸುವಂತ ವಿರಾಟ ರೂಪನಾಗಿ ವಿಶ್ವರೂಪನಾಗಿ ನೀವು ಕಂಗೊಳಿಸ್ತೀರ. ಕೆಲವರನ್ನು ಆಡಿದರು ಈರೇಳು ಲೋಕಗಳು ನಿಮ್ಮ ಉದರದಲ್ಲಿದೆ ಅಂತ ಆಡಿದರು. ಇನ್ನು ಕೆಲವರು ಆಡಿದರು ಪ್ರತಿಯೊಂದು ಜೀವಿಗಳ ಆತ್ಮದಲ್ಲಿ ಆತ್ಮರೂಪಿಯಾಗಿ ಶ್ರೀಕೃಷ್ಣನಿದ್ದಾನೆ. ಅದಕ್ಕೆ ಹೇಳುತ್ತಾನೆ, ನಿಮ್ಮನ್ನು ಮುರಾಂತಕ ಮನುಷ್ಯನ ಮನಸ್ಸಿನ ಮುರತ್ವವನ್ನು ಮತ್ತಿಸಿ ಮೃದುತ್ವವನ್ನು ಸೃಷ್ಟಿಸುವರೆ ನೀವು ಮುರಾಂತಕನಾಗಿದ್ದೀರ. ನಿಮ್ಮ ಮಹಿಮೆಯನ್ನು ತಿಳಿಯುವುದಕ್ಕೆ ಜಲಜ ಸಂಭವ ಸುರಪ್ಪ ಮುಖ್ಯರಿಗೂ ಅಸಾಧ್ಯವಾಗಿ ಹೋಯಿತು. ಕೃಷ್ಣನೇ ಜಗದ್ಗುರು ಅಂತ ನಾನು ಭಾವಿಸುತ್ತೇನೆ. ಪ್ರಭು, ಸತ್ಯಭಾಮಿ ಆಡಿದ್ದು ತಪ್ಪಾಯಿತು. ಮುದ್ದಿನಿಂದ ಕ್ಷಮಿಸಬೇಕು. ಮಾಗದರ ವಧೆಯನ್ನು ಆದಷ್ಟು ಆಗಬೇಕು. ಕ್ಷಮಿಸುವುದಷ್ಟೇ ಅಲ್ಲ, ಮಾಗದ ವಧೆ ಕಾರ್ಯವನ್ನು ಪೂರೈಸುತ್ತೇನೆ. ಆಮೇಲೆ ರಾಜಸೂಯಾತ್ಮದ ಪೂರ್ಣಾವಧಿಯ ಕಾಲಕ್ಕೆ ನಿನ್ನನ್ನೇ ಕರ್ಕೊಂಡು ಹೋಗ್ತೇನೆ. ಸೀರೆ ಆಯ್ಕೆ ಇವತ್ತಿಂದ ಪ್ರಾರಂಭ ಮಾಡು. ಹೇಳಿದ್ದೆ ಸಾಕು. ಇಷ್ಟು ಮಾತಾಡ ಹೊತ್ತೆಲ್ಲ ಹೋಯ್ತು. ಅಯ್ಯೋ, ನಾನು ಅದಕ್ಕೆ ಬರುವುದಿಲ್ಲ. ನಿಮ್ಮ ಮನೆ ಬಂದ್ರೆ ಮಾತಲ್ಲೇ ರಾತ್ರಿ ಕಳೆತೀಯ ಬಿಟ್ರೆ ಹೊತ್ತು ಪೂರ್ಣ ಮುಗಿಲಿಲ್ಲ. ಸ್ವಲ್ಪ ಕತ್ತಲು ಹೋಯ್ತು ಓದೋದು ಹೋದಲ್ಲ. ನಿಮಗೆ ಉಪಚಾರ ಮಾಡ್ತೇನೆ. ಬನ್ನಿ ಹೀಗೆ ತಾವೇ